ಮಂಗಳೂರು ದಸರಾ ಈ ಬಾರಿ ವೈಭವಕ್ಕೆ ಸಾಕ್ಷಿಯಾಗಿತ್ತು. ಸಾಲುಗಟ್ಟಿದ ಟ್ಯಾಬ್ಲೋ ಕಣ್ಮನ ಸೆಳೆದರೆ ಪದ್ವಾ ಫ್ರೆಂಡ್ಸ್ ಕ್ಲಬ್ ರಿಜಿಸ್ಟರ್ ತಂಡದಿಂದ 11ನೇ ವರ್ಷದ ಕಲಾ ಕಾಣಿಕೆಯಾಗಿ ಪುರಿ ಜಗನ್ನಾಥ ದೇವಾಲಯದ ಸ್ತಬ್ಧ ಚಿತ್ರವು ಪ್ರಮುಖ ಆಕರ್ಷಣೀಯವಾಗಿ ಮೂಡಿಬಂತು. ಪ್ರತಿ ವರ್ಷದಂತೆ ಈ ಬಾರಿ ವಿಭಿನ್ನ ರೀತಿಯ ಟ್ಯಾಬ್ಲೋ ಮೂಲಕ ಪದ್ವಾ ನೆರೆದವರ ಕಣ್ಮನ ಸೆಳೆಯಿತು. ಒಡಿಶಾದ ಪುರಿ ಜಗನ್ನಾಥ ದೇವಾಲಯವು ತನ್ನ ವಿಶಿಷ್ಟ ವಾಸ್ತುಶಿಲ್ಪಕ್ಕೆ ಜಗದ್ವಿಖ್ಯಾತಿಯನ್ನ ಪಡೆದಿದೆ. ಗಾಳಿ ಬೀಸುವ ವಿರುದ್ಧ ದಿಕ್ಕಿಗೆ ಬಾವುಟ ಹಾರಾಡುವುದು ಇಲ್ಲಿನ ವಿಶೇಷವಾಗಿದೆ. ಈ ಹಿನ್ನೆಲೆಯನ್ನಿಟ್ಟುಕೊಂಡು ಮಂಗಳೂರು ದಸರಾದಲ್ಲಿ ಪುರಿ ಜಗನ್ನಾಥ ದೇವಾಲಯದ ಸ್ತಬ್ಧ ಚಿತ್ರವನ್ನು ಮಂಗಳೂರಿನ ನಂತೂರಿನ ಪದ್ವಾ ಫ್ರೆಂಡ್ಸ್ ಕ್ಲಬ್ ಪ್ರದರ್ಶಿಸಿತು. ಟ್ಯಾಬ್ಲೋದ ವೈಭವಕ್ಕೆ ಪುಳಕಿತರಾದ ಸಾವಿರಾರು ಮಂದಿ ಮೊಬೈಲ್ನಲ್ಲಿ ಫೋಟೋ ಕ್ಲಿಕ್ಕಿಸಿ ಸಂಭ್ರಮಿಸಿದ್ರು. ಈ ಸಂದರ್ಭ ಕ್ಲಬ್ನ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. जगदानंद कंदाय प्रणतार्थ हराय च नीलाचल निवासाय जगन्नाथाय ते नमः। नीलाचल निवासाय नित्याय परमात्मने बलभद्र सुभद्राभ्यां जगन्नाथाय ते नमः। जगदानंद कंद ಪುರಿ ಜಗನ್ನಾಥ ದೇವಾಲಯದಲ್ಲಿ ಯಾವ ಮೂಲೆಯಿಂದ ನೋಡಿದರೂ ಕಾಣಿಸುವ ಸುದರ್ಶನ ಚಕ್ರ, ಎಲ್ಲಿ ನಿಂತು ನೋಡಿದರೂ ಈ ಸುದರ್ಶನ ಎತ್ತರದ 1 ಟನ್ ಭಾರದ ಸುದರ್ಶನ ಚಕ್ರ ವೀಕ್ಷಕನಿಗೆ ಅಭಿಮುಖವಾಗಿರುವಂತೆ ಕಾಣುವ ಶಿಲ್ಪಕಲಾ ಚತುರತೆಯ ದೈವಿಕ ಚಕ್ರ ರಹಸ್ಯ ಪುರಿ ಜಗನ್ನಾಥ ದೇವಾಲಯ. नीलाचल निवासाय नित्याय जगदानंद कंदाय प्रणतार्थ हराय च नीलाचल निवासाय जगन्नाथ। ನಾಗೇಶ್ ಕಾವೂರು, V4 ನ್ಯೂಸ್, ಮಂಗಳೂರು.